ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಜ್ಜಿ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಹೊಡೆದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಕೊಡಚಾದ್ರಿ ಹಿಲ್ ಸ್ಟೇಷನ್ ಅಂತ ಒಂದು ಹಿಲ್ ಸ್ಟೇಷನ್ ಉಂಟು. ಅದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡೋದು ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು, ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು, ಒಳ್ಳೆ ಬೆವರ್ತದೆ ಇವತ್ತು. ನಿನ್ನೆ ಸ್ವಲ್ಪ ರಾತ್ರಿ ಹೊತ್ತು ಮಳೆ ಬಂತು, ಇವತ್ತು ಮಳೆ ಬರಲಿಕ್ಕೆ ಚಾನ್ಸ್ ಉಂಟು. ಗುಡುಗು ಗಾಳಿ ಎಲ್ಲ ಬಂದು ಮಳೆ ಹೋಗ್ತದೆ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಕೊಡಚಾದ್ರಿ ಎಂಬ ಹಿಲ್ ಸ್ಟೇಷನ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಕೊಡಚಾದ್ರಿ ಹಿಲ್ ಸ್ಟೇಷನ್ ಎಷ್ಟು ಎತ್ತರದಲ್ಲಿ ಉಂಟು? ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 1343 ಮೀಟರ್ ಎತ್ತರದಲ್ಲಿ ಉಂಟು. ಇದು ಶಿವಮೊಗ್ಗದಿಂದ 78 ಕಿಲೋಮೀಟರ್ ಇರುವುದು ಈ ಪ್ಲೇಸಿಗೆ. ಈ ಒಂದು ಕೊಡಚಾದ್ರಿ ಹಿಲ್ ಸ್ಟೇಷನ್ ಎಲ್ಲೋ ಇಬ್ಬಿರುವ ಪ್ಲೇಸ್. ಮತ್ತೆ ಹೇಳ್ಬೇಕಾದ್ರೆ ಇಲ್ಲಿಯ ಬಗ್ಗೆ ತುಂಬಾ ಹೇಳಿಕೆ ಉಂಟು. ನಾನು ಇಷ್ಟರಲ್ಲೇ ಹೇಳುದಿಲ್ಲ, ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಹೇಳುದು. ಇದು ನಮ್ಮ ಮುಕಾಂಬಿಕಾ ವೈಲ್ಡ್ ಲೈಫ್ ಉಂಟಲ್ಲ, ಅದಕ್ಕೆ ಅದರಲ್ಲೇ ಇರುವುದು ಈ ಹಿಲ್ ಸ್ಟೇಷನ್, ಕೊಡಚಾದ್ರಿ ಹಿಲ್ ಸ್ಟೇಷನ್. ಕೊಡಚಾದ್ರಿ ಹಿಲ್ ಸ್ಟೇಷನ್ ಶಿವಮೊಗ್ಗದ ಅತಿ ಎತ್ತರವಾದ ಶಿಖರವಾಗಿದೆ. ಕರ್ನಾಟಕದ 13ನೇ ಅತಿ ಎತ್ತರದ ಶಿಖರವಾಗಿದೆ ಕೊಡಚಾದ್ರಿ. ಇಲ್ಲಿ ಎಷ್ಟು ಮಳೆ ಬೀಳುತ್ತದೆ? 500ರಿಂದ 750 ಸೆಂಟಿಮೀಟರ್ ಮಳೆ ಬೀಳುತ್ತದೆ. ಇದು ಕೊಲ್ಲೂರಿನಿಂದ 21 ಕಿಲೋಮೀಟರ್ ಇರುವುದು. ಮತ್ತೆ ನಾಗೋಡಿ ಎಂಬ ಒಂದು ಗ್ರಾಮ ಉಂಟು, ಅಲ್ಲಿಂದ 15 ಕಿಲೋಮೀಟರ್ ಇರುವುದು ಈ ಕೊಡಚಾದ್ರಿ ಹಿಲ್ ಸ್ಟೇಷನ್ಗೆ. ಕೊಡಚಾದ್ರಿ ಬೆಟ್ಟದಲ್ಲಿ ಕಬ್ಬಿಣದ ಅಂಶ ಇದೆ ಅಂತೆ, ಕಬ್ಬಿಣದ ಅದಿರು ಅಂತ ಹೇಳುತ್ತಾರಲ್ಲ ಅದಿದೆ ಅಂತೆ. ಸಂಶೋಧನೆ ಮಾಡಿದ್ದಾರೆ. ಮತ್ತೆ ಪರಿಸರಕ್ಕೆ ಹಾನಿಕಾರ ನಿಲ್ಲಿಸುವುದು. ಇದರ ಹತ್ತಿರ ಇರುವ ಕೆಲವು ರೀತಿಯ ಪ್ಲೇಸ್ಗಳುಂಟು, ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಉಂಟು. ಇಂಡ್ಲು ಮನೆ ಜಲಪಾತ, ಮತ್ತೆ ಬೆಲ್ಲಕಲ್ಲು ತೀರ್ಥ, ಮತ್ತೊಂದು ಫಾಲ್ಸ್ ಉಂಟು, ಅರಸಿನ ಗುಂಡಿ ಫಾಲ್ಸ್ ಅಂತ ಉಂಟು, ಮತ್ತೊಂದು ಕಬ್ಬಿಣದ ಕಂಬ ಅಂತ ಒಂದು ಪ್ಲೇಸ್ ಉಂಟು. ಕೆಲವು ರೀತಿಯ ಪ್ಲೇಸ್ ಉಂಟು. ಮುಕಾಂಬಿಕಾ ಟೆಂಪಲ್ ಉಂಟು ಇದರ ಹತ್ತಿರ. ಕೆಲವು ರೀತಿಯ ಪ್ಲೇಸ್ ಉಂಟು, ಬ್ಯೂಟಿಫುಲ್ ಪ್ಲೇಸ್. ಸ್ವಲ್ಪ ದೂರ ಹೋಗ್ಬೇಕು ಅಷ್ಟೇ ಈ ಒಂದು ಕೊಡಚಾದ್ರಿ ಬೆಟ್ಟದ ಹತ್ತಿರ ಇರುವ ಕೆಲವು ರೀತಿಯ ಪ್ಲೇಸ್ಗಳು. ಈಗ ನಾವು ಮೈನ್ ಪಾಯಿಂಟ್ ಗೆ ಬರುವ ಟ್ರಕ್ಕಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಶಿವಮೊಗ್ಗ ಜಿಲ್ಲೆಯಿಂದ ನಾಗೋಡಿ ಎಂಬ ಒಂದು ಗ್ರಾಮ ಉಂಟು, ಅಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗ್ತದೆ. ಎಷ್ಟು ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು? 20ರಿಂದ 22 ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು. ಉಡುಪಿ ಜಿಲ್ಲೆಯಿಂದ 3 ಗಂಟೆ ಇರುವುದು ಇಲ್ಲಿಗೆ ಈ ನಾಗೋಡಿ ಗ್ರಾಮಕ್ಕೆ. ಯಾವ ಟೈಮಿಗೆ ಹೋದ್ರೆ ಒಳ್ಳೇದು? ಅಕ್ಟೋಬರ್ ಇಂದ ಮೇ ಟೈಮಿಗೆ ಹೋದ್ರೆ ಒಳ್ಳೇದು. ಆ ಟೈಮಲ್ಲಿ ಒಳ್ಳೆ ಮಳೆಗಾಲ, ಒಳ್ಳೆ ಚಳಿ ಅಲ್ಲ, ಆ ಟೈಮಿಗೆ ಹೋದ್ರೆ ಟ್ರಕ್ಕಿಂಗ್ ಮಾಡ್ಲಿಕ್ಕೆ ಒಳ್ಳೇದು. ನೀವು ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ, ನಿಮ್ಮ ಅಭಿಪ್ರಾಯ ಎಲ್ಲ ಹೇಳಿ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಫೇಮಸ್ ಆಗಿರೋ ಟ್ರಕ್ಕಿಂಗ್ ಪ್ಲೇಸ್ ಬಗ್ಗೆ ನಿಮಗೆ ತಿಳಿಸಿಕೊಟ್ಟೆ. ನಿಮಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಲ್ಲರಿಗೆ ಬೈ ಬೈ ಹೇಳ್ತಾ ನಳಡು ಗಾಯ್ಸ್, ಬೈ ಬೈ.